ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ. ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ, ಮಂಜುಳ ಕ್ಷೇತ್ರ ನಿವಾಸ. ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ, ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ. ಆದಿಶೇಷ ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ, ಮಂಜುಳ ಕ್ಷೇತ್ರ ನಿವಾಸ. ರಾಜ್ಯದ ಮಂಜೇಶ್ವರದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮದನಂತೇಶ್ವರ ದೇವಸ್ಥಾನ ಗೌಡ ಸಾರಸ್ವತ ಬ್ರಾಹ್ಮಣರ ಪ್ರಧಾನ ಯಾತ್ರಾ ಸ್ಥಳವಾಗಿದೆ. ಪ್ರಾಚೀನ ಕಾಲದಿಂದ ಮಂಜು ಕ್ಷೇತ್ರ ಮತ್ತು ಮಂಜುಳ ಕ್ಷೇತ್ರವೆಂಬ ಅಭಿಧಾನವಿದೆ. ಸ್ವಾಮಿ ಅಂಗ್ವಣ ಸಂಗುನು ಸದೈ ಮಕ್ಕ ಅಮ್ಮಿ ಇಷ್ಟಾರ್ಥ ಸಕಲ ಪೂರ್ಣಕರ್ತ ಸ್ವಾಮಿ ಅಂಗ್ವಣ ಸಂಗುನು ಸದೈ. ವಾಸಿಕೆಯಿಂದೊಡಗೂಡಿದ ಶೇಷರೂಪಿಯಾದ ಸುಬ್ರಹ್ಮಣ್ಯನ ಪುಣ್ಯ ಕ್ಷೇತ್ರವಾಗಿದ್ದ ಕಾರಣ ಇದಕ್ಕೆ ವಾಸುಕಿ ಕ್ಷೇತ್ರವೆಂಬ ನಾಮಾಂಕಿತವೂ ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ. ಪುರಾತನ ದೇವಾಲಯಗಳಲ್ಲೊಂದು ಮತ್ತು ಇದನ್ನು 18 ಪೇಟೆ ದೇವಸ್ಥಾನ ಎಂದು ಕರೆಯುತ್ತಾರೆ. ಜನ ನಾಗಸನ್ನಿಧಿ ದರುಶನ ದೋಷ ದುರಿತ ನಿವಾರಣ, ನಾಗಸನ್ನಿಧಿ ದರುಶನ ದೋಷ ದುರಿತ ನಿವಾರಣ. ಆದಿಶೇಷ. ಈ ಕ್ಷೇತ್ರಕ್ಕೆ ಸಂಬಂಧವಿರುವ ಶ್ರೀ ಕಲ್ಪವೃಕ್ಷ ಮಹಾಮಾಯಿ ಅಮ್ಮನವರ ದೇವಸ್ಥಾನವನ್ನ ನಾವಿಲ್ಲಿ ಕಾಣಬಹುದು. ಮಂಜುಳ ಕ್ಷೇತ್ರ ನಿವಾಸ, ಮಂಜುಳ ಕ್ಷೇತ್ರ ನಿವಾಸ. ಪುರಾತನ ಇತಿಹಾಸವಿರುವ ಈ ದೇವಸ್ಥಾನ ಸ್ಥಳದಲ್ಲಿ ಒಮ್ಮೆ ತೆಂಗಿನ ಮರದಿಂದ ತೆಂಗಿನಕಾಯಿ ಕೆಳಗೆ ಬಿದ್ದು ಆ ತೆಂಗಿನಕಾಯಿಯಿಂದ ದೇವಿ ಉದ್ಭವಿಸಿ ನೆಲೆ ನಿಂತಳು ಎಂಬ ನಂಬಿಕೆಯಿಂದ ಕಲ್ಪವೃಕ್ಷ ಮಹಮ್ಮಾಯಿ ಅಮ್ಮನೆಂದು ಈ ಕ್ಷೇತ್ರದಲ್ಲಿ ಪೂಜಿಸಲಾಗುತ್ತದೆ. ಅತಿ ಸುಂದರ ನಯನ ಮನೋಹರ, ಅತಿ ಸುಂದರ ನಯನ ಮನೋಹರ ಷಷ್ಠಿರಥ ವೈಭವೋ, ಅತಿ ಸುಂದರ ನಯನ ಮನೋಹರ ಷಷ್ಠಿರಥ ವೈಭವೋ. गाऊ गावादಕ್ಕೂನು ಲೋಕು ಎತ್ತ ಧಾವನು ಧಾವನು ಧಾವನು, गाऊ गावादಕ್ಕೂನು ಲೋಕು ಎತ್ತ ಧಾವನು ಧಾವನು ಧಾವನು. ಭಕ್ತಿ ರಸ ತೀರ್ಥ ಸ್ನಾನ ಧನ್ಯ जाता जीवन, भक्ति रस तीर्थ स्नान धन्य जाता जीवन. मनोबल दिवनु रक्त रक्त, मनोबल दिवनु रक्त
ದೇವು ಶ್ರೀ ಕ್ಷೇತ್ರದ ಹಿಂಬದಿಯಲ್ಲಿ ಗೋಪಾಲಕೃಷ್ಣ ಎಂಬ ಗೋ ಆಶ್ರಮವನ್ನ ಕಾಣಬಹುದು. ಭದ್ರ ನರಸಿಂಹ ಆದಿಶೇಷ ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ ಆದಿಶೇಷ ಅನಂತ. ದೇವಸ್ಥಾನ ಪ್ರವೇಶಿಸುವಾಗ ಎಡಬದಿಯಲ್ಲಿ ಆಂಜನೇಯ ಗುಡಿಯನ್ನ ನೋಡಬಹುದು. ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೇ ಸೀತಾಪತಿ ದೂತ ಆತ್ಮಾರಾಮ ಮುನೇ ಸೀತಾಪತಿ ದೂತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆಂಜನೇಯ ಸ್ವಾಮಿ. ದೇವಸ್ಥಾನದ ಒಳ ಪ್ರವೇಶಿಸುವಾಗ ಎರಡೂ ಬದಿಗಳಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ವಿವಿಧ ರೀತಿಯ ನಾಗನ ಕಲ್ಲನ್ನ ಕಾಣಬಹುದಾಗಿದೆ. ನಾಮವು ನೂರುಂಟು ಸ್ವಾಮಿಗೆ ನಾಮವು ನೂರುಂಟು ನಾಮವು ನೂರುಂಟು ಸ್ವಾಮಿಗೆ ನಾಮವು ನೂರುಂಟು ಭಜಿಸಲು ಶುಭ ದಿನ ನಮಗುಂಟು ನೆನೆಯಲು ಮೋಕ್ಷವು ನಮಗುಂಟು ಈಗಳಿಗೆ ಶುಭಗಳಿಗೆ ಭಜಿಸಲು ಶುಭ ದಿನ ನಮಗುಂಟು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಗಣಪತಿ ಪೈ ಈ ರೀತಿ ಹೇಳ್ತಾರೆ. ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನ ಅಂದರೆ ಇದೊಂದು ಬಹಳ ಒಂದು ಪ್ರಸಿದ್ಧ ಹಾಗೂ ಪುರಾತನ ಒಂದು ಕ್ಷೇತ್ರ. ಈ ದೇವಸ್ಥಾನಕ್ಕೆ ಸಾಧಾರಣ ಒಂದು 1200 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇರುವಂಥ ಒಂದು ಕ್ಷೇತ್ರ ಇದು. ಹಾಗೂ ಮಧ್ವಾಚಾರ್ಯರು ಶಿಷ್ಯ ಸ್ವೀಕಾರವಾಗುವ ಮೊದಲು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಒಂದು ಇತಿಹಾಸ ಕೂಡ ಇದೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನೆಂದರೆ, ನಮ್ಮ ಒಂದೇ ಗರ್ಭಗುಡಿಯಲ್ಲಿ ವಿಷ್ಣು ಸಾನ್ನಿಧ್ಯ, ಶಿವ ಸಾನ್ನಿಧ್ಯ ಹಾಗೂ ಶೇಷರೂಪಿ ಸುಬ್ರಹ್ಮಣ್ಯ ದೇವರ ಒಂದು ಸಾನ್ನಿಧ್ಯ ಒಂದೇ ಸ್ಥಾನದಲ್ಲಿರುವಂಥ ಒಂದು ಏಕೈಕ ದೇವಸ್ಥಾನ ಎಂದು ಹೇಳಬಹುದು. ಇಲ್ಲಿ ಒಂದು ಕ್ಷೇತ್ರದ ವಿಶೇಷತೆ ಏನೆಂದರೆ, ಇದು ಬಹಳ ಒಂದು ಕಾರಣಿಕೆ ಇರುವಂಥ ದೇವಸ್ಥಾನ ಹಾಗೂ ಬಹಳಷ್ಟು ಒಂದು ಇಲ್ಲಿ ಪವಾಡ ನಡೆದಿದೆ. ಬಹಳಷ್ಟು ಭಕ್ತರು ತಮ್ಮ ಯಾವುದೇ ಒಂದು ಕಷ್ಟ, ಆರೋಗ್ಯ ಸಮಸ್ಯೆ ಇರಲಿ, ಸಂತಾನ ಸಮಸ್ಯೆ ಇರಲಿ, ಇಲ್ಲಿ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದಲ್ಲಿ ಅವರ ಇಷ್ಟ ಎಲ್ಲವನ್ನು ದೇವರು ನಡೆಸಿಕೊಟ್ಟಂಥ ಒಂದು ಕ್ಷೇತ್ರ. ಇಂಥ ಒಂದು ಸಾಧಾರಣ ಸಾವಿರಾರು ಉದಾಹರಣೆಗಳು ಇಲ್ಲಿ ಭಾಳಷ್ಟು ಇದೆ. ಏನೆಂದರೆ, ಇಲ್ಲಿ ಬರುವ ಭಕ್ತರು ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ದೇವರಲ್ಲಿ ಏನು ಬೇಡಿದರೂ ಕೂಡ ಅದನ್ನು ದೇವರು ನಡೆಸಿಕೊಡ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಇದೆ ಮತ್ತು ಭಾಳಷ್ಟು ಜನರು ಇದನ್ನು ಅನುಭವ ಕೂಡ ಮಾಡಿದ್ದಾರೆ. ಈ ದೇವಸ್ಥಾನ ನಮ್ಮ ಒಂದು ಸಮಾಜದ 18 ಪೇಟೆ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ. ಕಾಂಜನ್ಘಾಟ್ನಿಂದ ಗಂಗೊಳ್ಳಿವರೆಗೆ 18 ಪೇಟೆಯವರು ಈ ದೇವಸ್ಥಾನದಲ್ಲಿ ಪ್ರತಿ ಒಂದು ಊರಿನಿಂದ ಒಂದೊಂದು ಪ್ರತಿನಿಧಿಯನ್ನು ಕೊಟ್ಟು 18 ಜನರು ಈ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿದ್ದಾರೆ. ಹಾಗೂ ಆ 18 ಜನರು 5 ಮಂದಿ ಮ್ಯಾನೇಜಿಂಗ್ ಕೌನ್ಸಿಲ್ ಟ್ರಸ್ಟೀಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಟ್ರೆಷರರ್, ಒಂದು ಶಾಲಾ ಮ್ಯಾನೇಜರ್ ಹಾಗೂ ನಮ್ಮ ದೇವಸ್ಥಾನದ ಪ್ರಾಪರ್ಟಿ ನೋಡಿಕೊಳ್ಳುವಂಥ ಒಂದು ಹುದ್ದೆ. ಹಾಗೆ 5 ನಮ್ಮ ಮ್ಯಾನೇಜಿಂಗ್ ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ. ಇವರ ಅವಧಿ 5 ವರ್ಷ. ದೇವರು ನಮಗೆ ನಮ್ಮ ಈಗಿನ ಕೌನ್ಸಿಲಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಸೇವೆ ಮಾಡುವಂಥದ್ದು. ಇದು ನಮ್ಮ ಒಂದು ಜನ್ಮದ ಒಂದು ಭಾಗ್ಯ ಅಂತ ಹೇಳ್ಬೋದು. ನಾವು ಅಧಿಕಾರ ತೆಗೆದುಕೊಂಡ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಭಾಳಷ್ಟು ಒಂದು
ದೇವರು ನಮ್ಮಿಂದ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸ ಮಾಡಿಸಿದ್ದಾರೆ. ಮುಖ್ಯವಾದ ಕೆಲವು ವಿಶೇಷ ಏನೆಂದರೆ ನಮ್ಮ ದೇವಸ್ಥಾನದ ಎದುರು ಇರುವಂಥ ರಸ್ತೆ, ಅದು ಬಹಳ ಒಂದು ಮಣ್ಣಿನ ರಸ್ತೆ ಇದ್ದು ಭಜಕರಿಗೆ ಮಳೆಗಾಲದಲ್ಲಿ ಬರಲಿಕ್ಕೆ ಬಹಳ ಒಂದು ಕಷ್ಟ ಇರ್ತಿತ್ತು. ಆ ರಸ್ತೆಯನ್ನು ಒಂದು ಕಾಂಕ್ರೀಟೀಕರಣ ಮಾಡುವಂಥ ಒಂದು ಕೆಲಸ ಆಯಿತು. ಅದಲ್ಲದೆ ನಮ್ಮ ದೇವಸ್ಥಾನ ಧಾರ್ಮಿಕವಲ್ಲದೆ ಸಮಾಜಕ್ಕೆ ಕೂಡ ಒಂದು ಸಹಾಯವಾಗುವಂಥ ಒಂದು ಶಾಲೆ ಕೂಡ ನಡೆಸ್ತಾ ಇದೆ. ನಮ್ಮ ಶಾಲೆಯಲ್ಲಿ ಸಾಧಾರಣ 2200 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಹಾಗೂ ಈ ಶಾಲೆ ಪ್ರಾರಂಭವಾಗಿ 100 ವರ್ಷ, ಈ ವರ್ಷ ನಮ್ಮ ಶತಮಾನೋತ್ಸವದ ಒಂದು ವರ್ಷವಾಗಿದೆ. ಆ ಶತಮಾನೋತ್ಸವದ ಅಂಗವಾಗಿ ನಾವು ಹೊಸ ಶಾಲಾ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಸಾಧಾರಣ ಒಂದು 5 ರಿಂದ 6 ಕೋಟಿ ವೆಚ್ಚದಲ್ಲಿ ಹೊಸ ಶಾಲಾ ಕಟ್ಟಡವನ್ನು ನಿರ್ಮಾಣ ಕೂಡ ಮಾಡಿದ್ದೇವೆ. ಇಂಥ ಒಂದು ಕ್ಷೇತ್ರದಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಸಿಕೊಳ್ಳಲಿಕ್ಕೂ ಒಂದು ಅವಕಾಶ ಇದೆ. ಈ ಒಂದು ಯಾವ ವಿಡಿಯೋ ನಮ್ಮ ಟಿ ವಿ ಮುಖಾಂತರ ಯಾರೆಲ್ಲ ನೋಡ್ತಾ ಇದ್ದಾರೋ ಎಲ್ಲ ಭಜಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಮಂಜೇಶ್ವರ ಕ್ಷೇತ್ರಕ್ಕೆ ಈವರೆಗೆ ಬಂದಿಲ್ಲ ಇದ್ದಲ್ಲಿ ನೀವು ದಯಮಾಡಿ ಈ ಕ್ಷೇತ್ರಕ್ಕೆ ಬರಬೇಕು. ಇಲ್ಲಿ ನಿಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಯಾವುದೇ ನಿಮ್ಮ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಥವಾ ಸಂತಾನ ಸಮಸ್ಯೆ ಇದ್ದಲ್ಲಿ ಇಲ್ಲಿ ದೇವರಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿದಲ್ಲಿ ಅದು ನಿಮಗೆ ಖಂಡಿತವಾಗಿ ದೇವರು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾರೆ ಎಂಬ ಭರವಸೆ ನಮಗೆಲ್ಲರಿಗೂ ಇದೆ. ಈ ವಿಡಿಯೋ ನೋಡಿದವರಿಗೆ ನಿಮಗೆಲ್ರಿಗೂ ನಮ್ಮ ಧನ್ಯವಾದಗಳು. ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ, ಮಂಜುಳ ಕ್ಷೇತ್ರ ನಿವಾಸ ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ, ಸದ್ಗುರು ಶ್ರೀ ವಿಭುದೇಂದ್ರ ಪ್ರಿಯ. ಆದಿಶೇಷ ಆದಿಶೇಷ ಅನಂತ ವಿಶೇಷ ಮಂಜುಳ ಕ್ಷೇತ್ರ ನಿವಾಸ, ಮಂಜುಳ ಕ್ಷೇತ್ರ ನಿವಾಸ. ದೇವಸ್ಥಾನದ ಎದುರು ವಿವಿಧ ಗಣಗಳನ್ನು ಕಾಣಬಹುದು. ಶ್ರೀ ಶೇಷತೀರ್ಥವನ್ನ ನೋಡಬಹುದಾಗಿದೆ. ಇಷ್ಟಾರ್ಥ ಸಕಲ ಪೂರ್ಣಕರ್ತ ಸ್ವಾಮಿ, ಅಂಗ್ವಣ ಸಂಗುನು ಸದೈ ಮಕ್ಕ ಅಮ್ಮಿ. ಇಷ್ಟಾರ್ಥ ಸಕಲ ಗಾಜಿನ ಮನೆಯಲ್ಲಿ ಸ್ವರ್ಣದ ಗರುಡ ವಾಹನವನ್ನ ಕಾಣಬಹುದು. ಅಂಗ್ವಣ ಸಂಗುನು ಸದೈ ಮಕ್ಕ ಅಮ್ಮಿ. ದೇವಸ್ಥಾನ ಪ್ರವೇಶಿಸಿ ಪ್ರದಕ್ಷಿಣೆ ಆರಂಭಿಸಿದ್ರೆ ಶ್ರೀ ಹನುಮಾನ್ ಗುಡಿ, ಮುಂದೆ ಹೋದ್ರೆ ಗಣಪತಿ ಗುಡಿ, ಗರ್ಭಗುಡಿ ಹಿಂಭಾಗದಲ್ಲಿ ಶ್ರೀ ರುದ್ರ ದೇವರ ಗುಡಿ, ಮುಂದೆ ಬಂದರೆ ಮಹಾಲಕ್ಷ್ಮಿ ದೇವರ ಗುಡಿ, ಅಲ್ಲಿಂದ ಶ್ರೀ ಗರುಡ ದೇವರ ಗುಡಿಯನ್ನ ಕಾಣಬಹುದು. ನಾಗ ಸನ್ನಿಧಿ ದರುಶನ ದೋಷ ದುರಿತ ನಿವಾರಣ, ನಾಗ ಸನ್ನಿಧಿ ದರುಶನ. ಮಾರಾರಿನುತಪಾದಾಬ್ಜೋ ಮಂಜುಳಾಲಯ ಗೋಭ್ಯೋ ಮಾಭೂ ಸಮಾಶ್ರಿತಾಂಗೋಸೋ ಭಾಸತೇನ್ ಹರಿ ಸದಾ. ಪ್ರಥಮವಾಗಿ ಹೇಳುವುದೇನು ಹೇಳಿದರೆ, ಇದು ಮೂಲತಃ ಒಂದು 1000 ವರ್ಷದ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಮಧ್ವಾಚಾರ್ಯರಲ್ಲಿ ಬಂದು ದೇವರ ಆರಾಧನೆ ಮಾಡಿ ಹೋದಂಥ ನರಸಿಂಹಸ್ವಾಮಿಯ ಒಂದು ಗ್ರಹ ಹೇಳ್ತೇವೆ, ನರಸಿಂಹ ಗೇಹಂ ಹೇಳಿ ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ. ಅಂಥ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಮಧ್ವಾಚಾರ್ಯರು ಬಂದು ಇಲ್ಲಿ ಹೋದದ್ದು ಒಂದು ಇತಿಹಾಸ ಉಂಟು. ಮಾತ್ರವಲ್ಲ, ಇಲ್ಲಿ ಆರಾಧನೆ ಆಗುವಂಥ ದೇವರು ಮುಖ್ಯವಾಗಿ ಸ್ವಯಂಭೂ ಉದ್ಭವಲಿಂಗ ಶ್ರೀಮದ್ ಅನಂತೇಶ್ವರ ದೇವರು
ಅದರ ನಂತರ ಸರ್ಪದ ಹುತ್ತ ಹಿಂದೆ, ಹಾಗೆ ಮಧ್ಯದಲ್ಲಿ ಭದ್ರನರಸಿಂಹಸ್ವಾಮಿ ಹಾಗೂ 5 ನರಸಿಂಹಸ್ವಾಮಿಯ ಆರಾಧನೆ ಆಗುವಂಥ ಒಂದು ಕ್ಷೇತ್ರ ನಾಗ ಆರಾಧನೆ. 3 ಸುಬ್ರಹ್ಮಣ್ಯ ದೇವರ ನಾಗನ ಶೇಷ ಆರಾಧನೆ ಆಗ್ತದೆ, ಅದಕ್ಕೆ ಶೇಷಾರಾಧನೆ ಹೇಳ್ತೇವೆ ನಾವು. ಹಾಗೆ ಇಲ್ಲಿ ಒಳಗೆ ದೇವರ ಆರಾಧನೆ ಆಗುವಂಥ ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ, ಅನಂತೇಶ್ವರ ದೇವರ ಪೂಜೆ ಆಗುವಂಥ ಒಂದು ಗರ್ಭಗೃಹದ ಒಂದು ವಿಶೇಷತೆ. ಅದೇ ರೀತಿಯಲ್ಲಿ ಇಲ್ಲಿ ಹಿಂಭಾಗದಲ್ಲಿ ಇಲ್ಲಿ ರುದ್ರದೇವರು ಹೇಳ್ತೇವೆ ನಾವು. ಹೇಳುವಾಗ ಇಲ್ಲಿ ಶೈವ ಸಂಪ್ರದಾಯ ಆರಾಧನೆ ಆಗುವಂಥ ಒಂದು ರುದ್ರದೇವರಿಗೆ ಶಿವನಿಗೆ ಸಂಭೂತವಾಗಿ ಆರಾಧನೆ ಆಗುವಂಥ ಒಂದು ಪೂಜೆ ಇಲ್ಲಿ ಹೇಳಿದರೆ, ರುದ್ರದೇವರಿಗೆ ಯಾವ ರೀತಿಯಲ್ಲಿ ಬಿಲ್ವಾರ್ಚನೆ ಹಾಗೂ ಗವಾಶ್ರಂಗ ಹಾಗೂ ಜಲಧಾರ ಹೀಗೆಲ್ಲ ರುದ್ರದೇವರಿಗೆ ಯಾವುದೇ ಥರದ ನ್ಯೂನತೆ ಆಗದ ರೂಪದಲ್ಲಿ ಇಲ್ಲಿ ವಿಶೇಷವಾದಂಥ ಒಂದು ರುದ್ರದೇವರ ಪೂಜೆ. ಪರಿವಾರ ದೇವರು ಹನುಮಂತ, ಗಣಪತಿ, ಮಹಾಲಕ್ಷ್ಮಿ ಹಾಗೂ ಗರುಡ ದೇವರು, ಇದಿಷ್ಟು ಇಲ್ಲಿರುವಂಥ ಒಂದು ವಿಶೇಷತೆ. ಮೂರನೇದು ಅಂತ ಹೇಳಿದ್ರೆ ಇಲ್ಲಿ ಆಶ್ಲೇಷ ಬಲಿ ಪ್ರಧಾನವಾಗಿ ಸರ್ಪದೋಷ ಪರಿಹಾರ ಹೇಳ್ತೇವೆ ನಾವು. ಎಷ್ಟೋ ಜನರಿಗೆ ಸಂತಾನ ಪ್ರತಿಬಂಧಕ ದೋಷ ಇದ್ದರೆ, ಅದೇ ರೀತಿಯಲ್ಲಿ ವೈವಾಹಿಕ ಜೀವನಕ್ಕೆ ತೊಂದರೆ ಆಗುವಂಥ ಸಮಸ್ಯೆ ಇದ್ದರೆ, ಹಾಗೂ ಚರ್ಮ ದೋಷ ಇದ್ದರೆ, ಹಾಗೂ ನಾನಾ ವಿಧದ ಸಮಸ್ಯೆಗಳು ದೈಹಿಕ, ಶಾರೀರಿಕ, ಮಾನಸಿಕವಾಗಿ ಯಾವುದೇ ಥರದ ಬಾಧೆ ಇದ್ದರೂ ಸಹ ಈ ಎಲ್ಲ ಬಾಧೆ ನಿವೃತ್ತಿ ಆಗುವುದಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಎಷ್ಟೋ ಜನ ಭಕ್ತ ಮಹಾಜನರು ಬಂದು ಆಶ್ಲೇಷ ಬಲಿ ಪೂಜೆಯನ್ನು ವಿಶೇಷವಾಗಿ ಇಲ್ಲಿ ಆರಾಧನೆ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ನಾಗನಿಗೆ ಸಂಬಂಧಪಟ್ಟಂಥ ಆರಾಧನೆ, ಅದೇ ರೀತಿಯಲ್ಲಿ ಕಾಲಸರ್ಪ ದೋಷ, ಇಂಥದ್ದೆಲ್ಲ ದೋಷಗಳು ಪರಿಹಾರ ಆಗುವಂಥ ಒಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕಾಶಿಮಠ ಸಂಯಮೇಂದ್ರ ತೀರ್ಥ ಸ್ವಾಮಿಯ ಒಂದು ಅಧೀನದಲ್ಲಿ ಈ ದೇವಾಲಯ ನಡೀತಾ ಬರ್ತದೆ. ಅದೇ ರೀತಿಯಲ್ಲಿ 18 ಪೇಟೆಗೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಹೇಳಿ ಅದು ಸಹ ಒಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಶೇಷತೆ ಇದೆ. ಮೂರನೇದೇನು ಹೇಳಿದ್ರೆ ಇಲ್ಲಿ ಮೃತ್ತಿಕಾದಿ, ಇಲ್ಲಿ ನೆಲಕ್ಕೆ ಯಾವುದೇ ಕಾಂಕ್ರೀಟೀಕರಣ ಆಗಲಿಕ್ಕಿಲ್ಲ. ಇಲ್ಲಿ ಮೃತ್ತಿಗೆ ವಿಶೇಷವಾಗಿ ಆರಾಧನೆ ಬರುವಂಥ ಒಂದು ನಾಗನ ಕ್ಷೇತ್ರಕ್ಕೆ ಅದು ವಿಶೇಷವಾಗಿ ಇಲ್ಲಿ ಆರಾಧನೆ ಆಗ್ತದೆ. ಇನ್ನೊಂದೆಂತ ಏನು ವಿಶೇಷ ಹೇಳಿದ್ರೆ ಷಷ್ಠಿ ರಥೋತ್ಸವ, ವರ್ಷಂಪ್ರತಿ ಇಲ್ಲಿ ಷಷ್ಠಿ ರಥೋತ್ಸವ ಒಳ್ಳೆ ರೀತಿಯಲ್ಲಿ ವೈಭವಪೇತವಾಗಿ ನಡೀತದೆ. ಸುಬ್ರಹ್ಮಣ್ಯ ಷಷ್ಠಿ ಹೇಳಿ ವಿಶೇಷವಾಗಿ ಇಲ್ಲಿ ಆರಾಧನೆ ಆಗ್ತದೆ. ಸುಬ್ರಹ್ಮಣ್ಯ, ಕುಡುಪು ಹಾಗೂ ಮಂಜೇಶ್ವರ ಇದು ಸಹ ಅದಕ್ಕೆ ಒಂದು ವಿಶೇಷತೆ. ಅದೇ ರೀತಿಯಲ್ಲಿ ಇಲ್ಲಿ ಉರುಳು ಸೇವೆ ಹೇಳಿದ್ರೆ ಪ್ರಧಾನವಾದಂಥ ಸೇವೆ ಹೇಳ್ತೇವೆ ನಾವು. ಉರುಳು ಸೇವೆ ಹೇಳಿದ್ರೆ ಇಲ್ಲಿ ಯಾವಾಗಲೂ ದಿನಾಲೂ ನಡೆಯುವಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಿ ಶೇಷತೀರ್ಥದಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಉರುಳು ಸೇವೆ ಹಾಕುವಂಥ ಒಂದು ಸೇವೆ ಸಹ ಪದ್ಧತಿ ಇದೆ. ಅದೇ ರೀತಿಯಲ್ಲಿ ಷಷ್ಠಿ ರಥೋತ್ಸವದಲ್ಲಿ ಪಂಚಮಿ ದಿವಸ ಇಲ್ಲಿ ಉಚ್ಚಿಷ್ಟ ಹೇಳ್ತೇವೆ ನಾವು. ಹೇಳಿದ್ರೆ ನಾವು ಬ್ರಾಹ್ಮಣರು ಊಟ ಮಾಡಿದಂಥ ಒಂದು ಎಲೆಯಲ್ಲಿ ಇಲ್ಲಿ ಉರುಳು ಸೇವೆ ಹಾಕುವಂಥ ಒಂದು ವಿಶೇಷ ಸೇವೆ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ತುಲಾಭಾರ ಸೇವೆ ಆಗ್ತದೆ. ಯಾವುದೇ ಒಂದು ಸಂತಾನ ಪ್ರತಿಬಂಧಕಾದ ದೋಷ ಇದ್ದರೆ ಅವರು ಹರಕೆ ಹೇಳ್ತಾರೆ, ನಮಗೆ ಸಂತಾನ ಆದರೆ ಇಲ್ಲಿ ಬಂದು ತುಲಾಭಾರ ಸೇವೆ ಮಾಡಿಸ್ತೇವೆ ಹೇಳಿ. ಅದೇ ರೀತಿಯಲ್ಲಿ ಇಲ್ಲಿ ಬಂದು ಎಷ್ಟೋ ಜನ ಮಗುವಿಗೆ ಸಮೇತ ಕರ್ಕೊಂಡು ತಾಯಿ ಮಗು ಸಮೇತ ಕೂತ್ಕೊಂಡು ತುಲಾಭಾರ ಸೇವೆ ಸಹ ಇಲ್ಲಿ ನಡೀತದೆ. ಹೀಗೆ ನಾನಾ ವಿಧ ನಾಗ ಸಂಬಂಧವಾಗಿ ಆಗುವಂಥ ಒಂದು ವಿಶೇಷ ಪೂಜೆಗಳು, ಪುರಸ್ಕಾರಗಳು ದಿನನಿತ್ಯ ಜರುಗುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಗೋಸೇವೆ ಅದು ಸಹ ದಿನಾಲೂ ನಡೀತದೆ. ಏಕಾದಶಿ ಬಿಟ್ಟು ಬಾಕಿ ದಿವಸ ಯಾವಾಗಲೂ ಹಸು ಹಾಗೂ ಕರುವಿಗೆ ಸಮೇತ ವಿಶೇಷವಾಗಿ ಒಂದು ಪೂಜೆ ಆಗುವಂಥ ಒಂದು ಪದ್ಧತಿ ಇಲ್ಲಿ ನಡೆದು ಬಂದಿದೆ. ಹೀಗೆ ನಾಗನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಶೇಷತೆ ಇದ್ದರೆ ಇಲ್ಲಿ ಎಲ್ಲ ರೀತಿಯಲ್ಲಿ ನಾಗಾರಾಧನೆ ಆಗ್ತಿರುವಂಥದ್ದು ಮುಖ್ಯವಾಗಿ ಮಂಜುಳ ಕ್ಷೇತ್ರದ ಮಹಿಮೆ. ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾತಃ ಕಾಲ 6 ಗಂಟೆಗೆ 6 ಕಾಲಕ್ಕೆ ದೇವಸ್ಥಾನದ ಬಾಗಿಲು ತೆರೆಯುವಂಥದ್ದು. ಅದೇ ರೀತಿಯಲ್ಲಿ 7 ಕಾಲಕ್ಕೆ ನಿರ್ಮಲ್ಯ ವಿಸರ್ಜನೆ ಆರತಿ ಪೂಜೆ. ಅದೇ ರೀತಿಯಲ್ಲಿ 10ವರೆಗೆ ಮಹಾಭಿಷೇಕ ಪೂಜೆ, ಪಂಚಾಮೃತ ಅಭಿಷೇಕ, ಎಳ್ನೀರು, ಸಿಯಾಳಾಭಿಷೇಕ ಎಲ್ಲ ಉಂಟು. ಅದಾದ ನಂತರ 12ವರೆಗೆ ಮಹಾಪೂಜೆ. ಅದಾಗಿ ಪ್ರಸಾದ ಭೋಜನ, ಭೂರಿ ಭೋಜನ ಹೇಳ್ತೇವೆ ನಾವು. ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ವಿಶೇಷ ಒಂದು ಸೇವೆ ಇದೆ. ಸಾಯಂಕಾಲ 6 ಕಾಲಕ್ಕೆ ಬಾಗಿಲು ತೆರೆಯುವುದು. ಅದೇ ರೀತಿಯಲ್ಲಿ ರಾತ್ರಿ 8 ಗಂಟೆಗೆ ಪೂಜೆಯಾಗಿ 8ವರೆಗೆ ದೇವಸ್ಥಾನ ಕ್ಲೋಸ್ ಆಗ್ತದೆ. ಹೀಗೆ ಅದರ ನಂತರ ಇಲ್ಲಿ ಜೋಗಿಗೆ ಒಂದು ವಿಶೇಷತೆ ಇದೆ. ಇಲ್ಲಿ ಜೋಗಿ ಗಣ ಇದೆ. ಅದು ಇಲ್ಲಿ ಮೂಲತಃ ಇಲ್ಲಿ ಬಂದು ಇಲ್ಲಿ ಸ್ಥಾನ ತೆಗೆದು ಇಲ್ಲಿ ವಾಸವಾಗಿರುವಂಥ ಒಂದು ಗಣ ಅದು. ಅದೇ ರೀತಿಯಲ್ಲಿ ಅದಕ್ಕೆ ಸಹ ಒಂದು ವಿಶೇಷವಾಗಿ ಯಾರೇ ಒಂದು ಹರಕೆ ಹೇಳಿದರೂ ಸಹ ತೆಂಗಿನಕಾಯಿ, ಏನೇ ಒಂದು ವಸ್ತು ಕಾಣದೇ ಇರಲಿ. ಅದೇ ರೀತಿಯಲ್ಲಿ ಹಸುಗಳಿಗೆ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಇದ್ದರೆ, ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಯಾವುದೇ ನಮ್ಮ ಆಸ್ತಿ ಸಂಬಂಧವಾಗಿ ಇರುವಂಥ ಒಂದು ತೊಂದರೆಗಳಿದ್ದರೆ ಇಂಥದ್ದೆಲ್ಲದಕ್ಕೆ ಈ ಜೋಗಿಗೆ ತೆಂಗಿನಕಾಯಿಯನ್ನು ಹರಕೆ ಹೇಳಿದರೆ ಅದೆಲ್ಲ ಸರಿಯಾಗಿ ಬರುವಂಥದ್ದು
ವಿಶೇಷತೆ ಇದೆ. ಇಲ್ಲಿ ಬಂದು ಅದಕ್ಕೆ ಜೋಗಿಗೆ ತೆಂಗಿನಕಾಯಿ ಸಮರ್ಪಣೆ ಮಾಡ್ತಾರೆ. ಹೀಗೆ ನಾನಾ ವಿಧದ ಪೂಜೆ ಪುರಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಂಥ ಒಂದು ವಿಶೇಷತೆ ಇದೆ. ಗರ್ಭಗುಡಿಯಲ್ಲಿರುವ ದೇವರ ಬಗ್ಗೆ ಪ್ರಧಾನ ಅರ್ಚಕರಲ್ಲೊಬ್ಬರು ಹೇಳೋದು ಹೀಗೆ. ನಮ್ಮ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ 18 ಪೇಟೆಯ ಖ್ಯಾತಿ ಪಡೆದಿರುವಂತಹ ಈ ದೇವಸ್ಥಾನದಲ್ಲ ನಮ್ಮ ಈ ದೇವಸ್ಥಾನದ ಗರ್ಭಗೃಹದಲ್ಲಿ ಏನೆಲ್ಲ ದೇವರಿದೆ ಅದೆಲ್ಲ ಹೇಳಿಕೊಡ್ತು ಇಲ್ಲಿಯ ಸಾನ್ನಿಧ್ಯ ಮತ್ತು ಇಲ್ಲಿಯ ವಿಶೇಷವನ್ನು ಚುಟುಕಾಗಿ ನಿಮ್ಮ ಎಲ್ಲ ವೀಕ್ಷಕರಿಗೆ ಹೇಳಿಕೊಡ್ತಾ ಇದ್ದೇನೆ. ಕೆಳಗಡೆ ಇಲ್ಲಿ ಅನಂತೇಶ್ವರ ದೇವರಿರುವುದು, ಅನಂತ ಮತ್ತು ಈಶ್ವರ. ಅನಂತ ಅಂದರೆ ಸರ್ಪದ ಹುತ್ತ ಮತ್ತು ಅದರೊಟ್ಟಿಗೆ ಈಶ್ವರ ದೇವರಿರುವುದು. ಅದರಿಂದ ಅನಂತೇಶ್ವರ ಈ ಕ್ಷೇತ್ರಕ್ಕೆ ಅನಂತೇಶ್ವರ ಪ್ರಧಾನ ಆಗಿ ಈ ದೇವಸ್ಥಾನದ ಹೆಸರೇ ಅನಂತೇಶ್ವರ. ಅದರ ನಂತರ 2 ಸುಬ್ರಹ್ಮಣ್ಯ ಸ್ವಾಮಿ, ಶೇಷ ರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ, ನಡುವಲ್ಲಿ ಭದ್ರ ನರಸಿಂಹದೇವರು, ಮೇಲುಗಡೆ ಉಗ್ರ ನರಸಿಂಹದೇವರು, ಮತ್ತು ಕರಾಳ ನರಸಿಂಹದೇವರು, ಲಕ್ಷ್ಮೀ ನರಸಿಂಹದೇವರು, ಹಾಗೆ ಹಿಂದೆ ಸರ್ಪದ ಹುತ್ತ ಉಂಟು. ಅದರಲ್ಲಿ 5 ಲಿಂಗ: ವರುಣ, ಕುಬೇರ, ಚಂದ್ರಮೂಳೇಶ್ವರ, ವೀರಭದ್ರ, ನಂದಿಕೇಶ್ವರ. ಈ ದೇವಸ್ಥಾನವು ಸುಮಾರು 1200 ವರ್ಷಕ್ಕಿಂತ ಹಳೆಯದಾಗಿ ಇಲ್ಲಿದೆ. ಇಲ್ಲಿ ನಮ್ಮ ಮಧ್ವಾಚಾರ್ಯ ಸ್ವಾಮಿಗಳು ಇಲ್ಲಿ ಈ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಮಾಡಿ ಈ ದೇವರಿಗೆ ನಮಸ್ಕಾರ ಮಾಡಿ ನರಸಿಂಹ ಗೆಹಂ ಅಂತ 750 ವರ್ಷದ ಮುಂಚೆ ಇಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಅದೇ ನಂತರ 1804ರಲ್ಲಿ ಈ ದೇವಸ್ಥಾನ ಅರಸರ ಈ ಆಳ್ವಿಕೆಯ ಸಂಬಂಧದಲ್ಲಿ ಈ ದೇವಸ್ಥಾನ ನಾಶ ಆಗಿ ನಮ್ಮ ವಿಭುಧೇಂದ್ರ ತೀರ್ಥ, ಕಾಶಿ ಮಠದ ವಿಭುಧೇಂದ್ರ ತೀರ್ಥ ಸ್ವಾಮೀಜಿಯವರು ಈ ದೇವಸ್ಥಾನವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಪುನರ್ನಿರ್ಮಾಣ ಮಾಡಿ ಈ ಎಲ್ಲ ನಮ್ಮ ಸಮಸ್ತ ಬಂಧುಗಳಿಗೆ ಈ ದೇವರ ಅನುಗ್ರಹ ಆಗಲಿಕ್ಕೋಸ್ಕರ ನಮ್ಮ ವಿಭುಧೇಂದ್ರ ತೀರ್ಥ ಸ್ವಾಮೀಜಿಯವರು ಎಲ್ಲರಿಗೆ ಅನುಗ್ರಹವಾಗುವಾಗ ನಡೆಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 72 ಫೀಟಿನಂಥ ಒಂದು ಬ್ರಹ್ಮರಥೋತ್ಸವ ಇದೆ. ಜಾತ್ರೆಯೆಲ್ಲ ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ, ಹಾಗೆ ನಾಗದೋಷ ಪರಿಹಾರಕ್ಕೋಸ್ಕರ. ಅದೇ ರೀತಿ ಅನಂತೇಶ್ವರ ಸ್ವಯಂಭುವಾಗಿ ಇಲ್ಲಿದ್ದರಿಂದ ನಾಗದೋಷ ಪರಿಹಾರಕ್ಕೋಸ್ಕರ ಇಲ್ಲಿ ಸಾವಿರಾರು ಭಕ್ತರು ಪಂಚಮಿ ಷಷ್ಠಿ ಸಮಯದಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ಬಂದು ಅವರವರ ಕಷ್ಟ ಕಾರುಣ್ಯ ಎಲ್ಲ ಪರಿಹಾರಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಇಲ್ಲಿಯವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆ. ಅದಲ್ಲದೆ ಸಂತಾನ ಭಾಗ್ಯ ಆಗಲಿ ಮತ್ತು ಅವರವರ ಜೀವನದಲ್ಲಿ ಏನು ಯಾರಿಂದ ಪರಿಹಾರ ಆಗದಂತಹ ಸಮಸ್ಯೆಗಳಿಗೆ ಇಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಇಲ್ಲಿ ದೇವರ ಸೇವೆ ಮಾಡಿ, ಉರುಳು ಸೇವೆ, ಹಾಗೆ ದೇವರಿಗೆ ಅವರಿಗೆ ಏನು ಆಗ್ತದೆ ಆ ಸೇವೆ ಮಾಡಿದಲ್ಲಿ ಎಲ್ಲ ದೇವರು ಪರಿಹಾರ ಮಾಡಿ ಅವರ ಮನೋಭೀಷ್ಟವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಈ ಕೇರಳದ ಈ ಮಂಜೇಶ್ವರ ಎಂದು ಮಂಗಳೂರಿನಿಂದ 18 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಪೇಟೆ ಮೇಲೆ ಆದರೂ ಈ ಶಂಖಮಲೆ ಅಂತ ಕಾಡಿನ ಮಧ್ಯದಲ್ಲಿ ಮಂಜುಳೇಶ, ಮಂಜರೀಶ, ಮಂಜೇಶ್ವರ ಈ ಲಿಂಗದ ಹೆಸರೇ ಈ ಊರಿಗೆ ಇದ್ದು ಭಾರಿ ಪ್ರಖ್ಯಾತ ಪಡೆದಂತಹ ದೇವಸ್ಥಾನ ಆಗಿದೆ. ನಾರಸಿಂಹ 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 ಶಂಖ ಚಕ್ರಧಾರಿ ಶ್ರೀವತ್ಸ ಶ್ರೀಹರಿ ಮಂಜುಳಾಪುರಾಧೀಶು ನರಹರಿ ಭಕ್ತವತ್ಸಲ ಶ್ರೀಶ ಚರಣಾರವಿಂದಾಕನುಕ್ಷಣ ತೂ ನಮನ ಕರಿ ಅನಂತೇಶ ದೇವೇಶ ಮಂಜುಳಾಪುರಾಧೀಶು ಭದ್ರ ನರಸಿಂಹ ಸ್ಮರಣ ಕರಿ ನಾರಸಿಂಹ 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 ಶೇಷತೀರ್ಥ ಸ್ನಾನ ಪಾಪ ನಾಶನ ಹೇ ದೇವಾಲಯ ಕರಿ ತು ಆರಾಧನಾ तो दुष्ट शिक्षकु तो शिष्ट रक्षकु श्री भद्र नरसिंह वरदायकु जगाक तु देवानुग्रह करी अट्र पेंटे ಒಡೆಯೂತು ನರಹರಿ ಮಂಜುಳೇಶ 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 ನರಹರಿ ಮಂಜುಳೇಶ 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 ನರಹರಿ ನಾರಸಿಂಹ 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 ಅಭಿಷೇಕ ಪ್ರಿಯ ಕರಿಯಂ ಕಾದಯಾನಂ ಗಲಾತುಕ್ಕ ಪುರುಷೋತ್ತಮ हरि सर्वोत्तमा तुझी नारायण तुग्यल दर्शन स्वर्ण क्षणा स्वर्ण लाल किरी रथारोहण पंचमी दिसु वैभव क्षण भक्त जन करता मडस्थान
ರಕ್ತಾಸ್ಯ ವಿಷ್ಣು ಮತ್ತು ಶಿವನ ಸಾನ್ನಿಧ್ಯವಿರುವ ಕ್ಷೇತ್ರ ದೇವಸ್ಥಾನದ ಹಿಂಬದಿಯಲ್ಲಿ ಕಾಶಿ ಮಠವನ್ನ ನೋಡಬಹುದು. ವಿಶೇಷ ಮಂಜುಳ ಕ್ಷೇತ್ರ ನಿವಾಸ. ಅಲ್ಲದೆ ಶ್ರೀ ಕ್ಷೇತ್ರದ ಭಕ್ತರೊಬ್ಬರ ಆಶ್ಲೇಷ ಪೂಜೆಯನ್ನ ನಾವೀಗ ಕಾಣಬಹುದು. ದೇವಸ್ಥಾನದ ಹಿಂಬದಿಯಲ್ಲಿ ಶ್ರೀ ಜೋಗಿಗಣವನ್ನ ನೋಡಬಹುದು. ಭಕ್ತರು ತಮ್ಮಲ್ಲಿರುವ ಯಾವುದೇ ವಸ್ತು ಕಳವಾದ್ರೆ ಈ ಗಣಕ್ಕೆ ಹರಕೆ ಹೊತ್ತು ತೆಂಗಿನಕಾಯಿ ಒಡೆದ್ರೆ ಸಿಗುತ್ತದೆ ಎಂಬ ನಂಬಿಕೆ ಈಗಲೂ ಇದೆ ಎನ್ನುವುದಕ್ಕೆ ಭಕ್ತರು ನೀಡುವ ಹಲವು ಉದಾಹರಣೆಗಳೇ ಸಾಕ್ಷಿ. ಸುಮಾರು ಸಣ್ಣದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ನಮ್ಮ ಹಿರಿಯರ ಕಾಲದಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ. ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 30-35 ವರ್ಷದಿಂದ ನಾನು ಇಲ್ಲಿ ಸೃಷ್ಟಿ ಸಮಯದಲ್ಲಿ ಮಡಸ್ನಾನ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಕಳೆದ ವರ್ಷ ಆಗಲಿಲ್ಲ, ಆದರೆ ದೇವರು ಉತ್ತಮ ಆರೋಗ್ಯವನ್ನು ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಪ್ರಕಾರ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಡ ಸ್ನಾನ ಸೇವೆ ನಮ್ಮ ಮಕ್ಕಳು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮತ್ತು ನಾವು ಇಲ್ಲಿ ಇವತ್ತು ನಮ್ಮ ಮಗನ ಮದುವೆಯ ಬಗ್ಗೆ ಆಮಂತ್ರಣ ಪತ್ರವನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಪ್ರಸಾದವನ್ನು ಸ್ವೀಕರಿಸಲು ನಾವು ಬಂದಿದ್ದೇವೆ. ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಎಂಬ ಒಂದು ಅಚಲವಾದ ವಿಶ್ವಾಸ ಇದೆ. ಹಾಗೂ ನಮ್ಮ ಇಲ್ಲಿ ಸ್ವಾಮಿಗಳ ವೃಂದಾವನವೂ ಇದೆ. ಆ ವೃಂದಾವನಕ್ಕೆ ಭೇಟಿ ಮಾಡಿದಲ್ಲಿ ಯಾವಾಗಲೂ ನಮಗೆ ರಕ್ಷಣೆ ಸಿಗುತ್ತದೆ ಎಂಬ ವಿಶ್ವಾಸ ಇದೆ. ಗರ್ಭಗುಡಿಯಲ್ಲಿರುವ ಶ್ರೀದೇವರಿಗೆ ಮಹಾಪೂಜೆ ನೆರವೇರುವ ಕ್ಷಣ. ನಾರಸಿಂಹ 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 ಅಭಿಷೇಕ ಪ್ರಿಯಾಕರಿಯಂ ಕಾದಯಾನಂ ಗಲಾತು. ಶ್ರೀ ದೇವರ ಪ್ರಸಾದವನ್ನ ಶ್ರೀ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಸ್ವೀಕರಿಸುತ್ತಿರುವ ಭಕ್ತರು. ದರ್ಶನ ಸ್ವರ್ಣ ಕ್ಷಣ ಸ್ವರ್ಣ ಲಾಲ್ ಕಿರಿ ರಥಾರೋಹಣ ಪಂಚಮಿ ದಿಸು. ನಾನು ಸುಮಾರು ಇಲ್ಲಿಗೆ ಒಂದು 40 ವರ್ಷದಿಂದ ಬರ್ತಾ ಇದ್ದೇನೆ. ಪ್ರತಿ ವರ್ಷ ಬಂದು ದೇವರಿಗೆ ಸೇವೆ ಮಾಡಿ ಇದೆಲ್ಲ ಮಾಡಿ ಹೋಗ್ತಾ ಇದ್ದೇವೆ ನಾವು. ಒಳ್ಳೆಯದಾಗಿದೆ. ದೇವರು ವರ್ಷದಿಂದ ವರ್ಷ ನಮ್ಮನ್ನು ಅಭಿವೃದ್ಧಿ ಮಾಡಿಕೊಂಡು ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ವರ್ಷ ಪ್ರತಿ ಬಂದು ಇಲ್ಲಿ ದೇವರ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವು. ಹಾಗೂ 2002ರಿಂದ 2007 ತನಕ ಬಂಟ್ವಾಳಪೇಟೆಯಿಂದ ಈ ದೇವಸ್ಥಾನದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಸಮಯದಲ್ಲಿ ಇಲ್ಲಿ ಸಹಸ್ರ ಕುಂಭಾಭಿಷೇಕ ಮಹೋತ್ಸವ ಜರುಗಿದೆ. ಅದರಲ್ಲಿ ವಿಶೇಷವಾಗಿ ನಾವು ಭಾಗಿಯಾಗಿ ಶ್ರೀದೇವರ ಸೇವೆ ಎಲ್ಲ ಮಾಡಿದ್ದೇವೆ. ಮಾಡಿದ್ರೆ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ. ವೈಭವ ಕ್ಷಣ ಭಕ್ತ ಜನ ಕರ್ತ ಮಡಸ್ಥಾನ. ಶ್ರೀ ಕ್ಷೇತ್ರದ ವತಿಯಿಂದ ನಡೆಸುತ್ತಿರುವ ವಿದ್ಯಾಮಂದಿರದಲ್ಲಿ ಹಲವು ಮಕ್ಕಳನ್ನ ಕಾಣಬಹುದು. ದರ್ಶನ ಭಕ್ತ ಸಾಗರ ನಿಜ ಸುಖ ಹೇ ಕರುಣಾ ಸಾಗರ ನಮ್ಗಳ ದುಃಖ ಭಕ್ತ ಜನಾಗ ಪೋಳೊಂದಿತ್ತಾಲೋ ಬಾಯ್ಟ ನಿಜಾಂಗ. शेष तीर्थ स्नानान पाप नाशन हे देवालय करी तू आराधना. तो दुष्ट शिक्षकू तो शिष्ट रक्षकू श्री भद्र नरसिंह वरदायकू. जगाक तू देवानुग्रह करी अट्र पेंटे ಒಡೆಯೂ तू नरहरी.
ಶಿವನ ಸಾನ್ನಿಧ್ಯದ ಈ ಕ್ಷೇತ್ರದಲ್ಲಿ ಶ್ರೀದೇವರಿಗೆ ವಿವಿಧ ಸೇವೆಗಳೊಂದಿಗೆ ವಿವಿಧ ಪೂಜೆಯನ್ನ ಊರ ಪರವೂರ ಭಕ್ತರು ನೆರವೇರಿಸುವುದನ್ನ ನಾವಿಲ್ಲಿ ಕಾಣಬಹುದು. ದೋಷ ವಿನಾಶಾಯ ಅನಂತಾಯ ನಮೋ ನಮಃ. तुगल दर्शन खावयत्ता तुगल कृपेन अंकारक्ता. तू अनंतेषु तू मंजुळेषु तू भक्तांग अभयदित्ता. मंजुळेश 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 नारायण. मंजुळेश 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 नारायण. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ.